ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ತಿಂಗಳಿಗೆ 6,000 ರೂಪಾಯಿ ನೀಡುವ ಭರವಸೆ ಜನತೆಯ ಮೂಗಿಗೆ ತುಪ್ಪ ಸವರುವ ಕಾರ್ಯಕ್ರಮ ಎಂದು ಬಿಜೆಪಿ ವಕ್ತಾರ ಹರಿಕೃಷ್ಣ ಬಂಟ್ವಾಳ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಬಜೆಟ್ ಪ್ರಕ್ರಿಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಇವರ ತಾಯಿ 1971ರಲ್ಲಿ ಗರೀಬಿ ಹಠಾವೋ ಎಂಬ ಕಾರ್ಯಕ್ರಮವನ್ನು ಘೋಷಿಸಿದ್ರು. 67 ವರ್ಷಗಳೇ ಕಳೆದು ಹೋಗಿವೆ. 60 ವರ್ಷ ರಾಹುಲ್ ಕುಟುಂಬ ಈ ದೇಶವನ್ನ ಆಡಳಿತ ಮಾಡಿದೆ. ಆದ್ದರಿಂದ ಇಂದಿಗೂ ಬಡತನವನ್ನ ನಿವಾರಣೆ ಮಾಡಲು ಸಾಧ್ಯವಾಗಿಲ್ಲ. ಈಗ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆ ಅಪ್ಪಟ ಸುಳ್ಳು. ಇದು ಕೇವಲ ವೋಟಿಗೋಸ್ಕರ ಮಾಡಿದ ಷಡ್ಯಂತ್ರ. ಮೋದಿಯ ಮುಂದೆ ರಾಹುಲ್ ಗಾಂಧಿ ಏನೂ ಅಲ್ಲ ಎಂದು ಹೇಳಿದ್ರು. ತಿಂಗಳಿಗೆ 6,000 ರೂಪಾಯಿ ಅಂದರೆ ವರ್ಷಕ್ಕೆ 72,000 ರೂಪಾಯಿಯನ್ನ ನಿಮಗೆ ನಾನು ಕೊಡ್ತೇನೆ ಅನ್ನುವಂಥ ರಾಹುಲ್ ಗಾಂಧಿಯ ಏನು ಭರವಸೆ ಇದೆ, ಇದು ಮೂಗಿಗೆ ತುಪ್ಪ ಸವರಿಸುವಂಥ ಒಂದು ಕಾರ್ಯಕ್ರಮ. ಇವರ ತಾಯಿ 1971ರಲ್ಲಿ ಗರೀಬಿ ಹಠಾವೋ ಅಂತ ಒಂದು ಕಾರ್ಯಕ್ರಮನ ಘೋಷಣೆ ಮಾಡಿದ್ದಾರೆ. ತದನಂತರ ಈ ದೇಶದ 47 ವರ್ಷಗಳನ್ನು ಕಳೆಯಿತು. ಇವತ್ತಿಗೂ ಕೂಡ 72 ವರ್ಷದ ಸ್ವತಂತ್ರ ಭಾರತದಲ್ಲಿ 60 ವರ್ಷ ಈ ದೇಶವನ್ನು ಆಳಿದಂತಹ ಈ ನೆಹರು ಕುಟುಂಬ, ಈ ಇಂದಿರಾ ಗಾಂಧಿ ಕುಟುಂಬ, ಈ ರಾಜೀವ್ ಗಾಂಧಿ ಕುಟುಂಬ, ಈ ರಾಹುಲ್ ಗಾಂಧಿ ಕುಟುಂಬ ಈ ದೇಶವನ್ನು ಆಡಳಿತ ಮಾಡಿತ್ತು. ಇವತ್ತಿಗೂ ಈ ದೇಶದ ಬಡತನವನ್ನು ನೀಗಿಸಲಿಕ್ಕೆ ಇವರಿಗೆ ಸಾಧ್ಯ ಆಗಿಲ್ಲ.